ಸುರೇಶ್ ಮರಿನಾಪುರ ಮಾಸುಮ ಅವರ ಸಾಹಿತ್ಯ ಸಂಕಲನ ಕಲ್ಲಾಗದೆ ಕಾದವರು ಹಾಗೂ ಮಾಸುಮ ಸಾಹಿತ್ಯ ಕೃತಿಗಳ ವಿಮರ್ಶಾ ಸಂಕಲನ ಹೆಜ್ಜೆ ಸದ್ದು ನಿಲ್ಲಲಿಲ್ಲ ಕೃತಿಗಳು ಮಂಗಳೂರಿನ ಸಹೋದಯ ಸಭಾಂಗಣದಲ್ಲಿ ಲೋಕಾರ್ಪಣೆಗೊಂಡಿತು. ಮಂಗಳೂರು ವಿಶ್ವವಿದ್ಯಾನಿಲಯ ನೆಹರು ಅಧ್ಯಯನ ಕೇಂದ್ರದ ಪ್ರೊಫೆಸರ್ ರಾಜರಾಮ್ ತೋಳ್ಪಡಿ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು, ಮಾಸುಮ ಅವರ ಕೃತಿಗಳು ದಲಿತ ಸಮುದಾಯದ ನೋವು ನಲಿವುಗಳ ಇತರ ಸಮುದಾಯಗಳಿಗೆ ತಲುಪಿಸುವ ಮಾಧ್ಯಮಗಳಾಗಿವೆ. ಎಲ್ಲ ಸಮುದಾಯಗಳಲ್ಲಿ ನೋವುಗಳಿರುತ್ತವೆ ಎಂದರು. ಈ ಕೃತಿಗಳ ಮೌಲ್ಯ ಏನು ಅಥವಾ ಈ ಕೃತಿಗಳ ಸಮಕಾಲೀನ ಮಹತ್ವ ಏನು ಅನ್ನುವ ಸಂಗತಿಗಿಂತಲೂ ಬಹಳ ಮುಖ್ಯವಾಗಿ ಅವರ ಅನೇಕ ಸ್ನೇಹಿತರು, ಮಾಸುಮ ಅವರ ಅನೇಕ ಸ್ನೇಹಿತರು ಅವರ ಕಾಲಾನಂತರ ಯಾವ ಸ್ವಾರ್ಥವೂ ಇಲ್ಲದೆ ಕೇವಲ ಸ್ನೇಹಕ್ಕಾಗಿ ಮತ್ತು ಈ ವ್ಯಕ್ತಿಯ ಬರವಣಿಗೆಯಲ್ಲಿ ವಿಶೇಷವಾದದ್ದು ಇದೆ ಅನ್ನುವ ಒಂದು ನಂಬಿಕೆಯಲ್ಲಿ ಅವರ ಕೃತಿಗಳನ್ನು ಒಂದು ಸಮಗ್ರ ರೂಪದಲ್ಲಿ ಪ್ರಕಟಿಸಲಿಕ್ಕೆ ಮುಂದಾಗಿರುವಂಥದ್ದು ನನ್ನ ಮಟ್ಟಿಗೆ ಬಹಳ ಬಹಳ ಮಹತ್ವದ್ದು ಅನಿಸುತ್ತೆ. ಶ್ರೀನಿವಾಸರವರು ಹೇಳಿದರು ಅಂತ ಭಾವಿಸ್ತೇನೆ. ನಾವು ಇವತ್ತು ಒಂದು ಕಾಲಘಟ್ಟದಲ್ಲಿದ್ದೇವೆ. ಈ ಕಾಲಘಟ್ಟದಲ್ಲಿ ಇದೊಂದು ವಿಘಟನೆಯ ಕಾಲಘಟ್ಟ. ಎಲ್ಲ ತರಹದ ವಿಘಟನೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಮುಖ್ಯ ಅತಿಥಿಯಾಗಿದ್ದ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಪರೀಕ್ಷಾಂಗ ಕುಲ ಸಚಿವ ಪ್ರೊಫೆಸರ್ ಡೊಮಿನಿಕ್ ಅವರು ಮಾತನಾಡಿ, ಮಾಸುಮ ಅವರ ಕೃತಿಗಳು ಸಾಮಾಜಿಕ ಸಂಬಂಧ ಬೆಸೆಯುವ ಕೆಲಸ ಮಾಡುತ್ತದೆ ಎಂದರು. ಹೆಜ್ಜೆ ಸದ್ದು ನಿಲ್ಲಲಿಲ್ಲ ಅಂತ ಹೇಳುವಾಗ ಅಲ್ಲೊಂದು ಒಂದು ಲಯ ಅಲ್ಲಿ ಕಿವಿಗೆ ಕೇಳಿಸ್ತದೆ. ಆ ಕಿವಿಗೆ ಕೇಳಿಸಿದ ತಕ್ಷಣ ಅದು ಕೇಳ್ವೆಯಾಗಿ ಅದು ನನ್ನೊಳಗಡೆ ಒಂದು ನೆನಪನ್ನ ಹುಟ್ಟಿಸ್ತದೆ. ಆ ನೆನಪೇ ಮಾತಾಗ್ತದೆ, ದನಿ ಆಗ್ತದೆ, ದನಿ ಆಗ್ತದೆ. ಈ ದನಿ ಆದಾಗ ಅಕ್ಷರದಲ್ಲಿ ನಾನು ಹಿಡಿದಿಟ್ಟಾಗ ಅದು ಸದ್ದು ನಿಲ್ಲಲಿಲ್ಲ. ಮಾಸುಮ ಅವರ ಬರವಣಿಗೆಯ ಸದ್ದು ನಿಲ್ಲಲಿಲ್ಲ, ನಿಲ್ಲುವುದು ಇಲ್ಲ ಹಂಗೆ ಹೇಳಿದಾಗ ಅದಕ್ಕೆ ಇನ್ನೊಂದೇ ಆದ ಆಯಾಮ ಸಿಗ್ತದೆ. ಈ ಆಯಾಮವನ್ನ ಕನ್ನಡ ಜಗತ್ತು ಇಲ್ಲಿ ತನಕ ಅದನ್ನ ಸೈಲೆಂಟ್ ರೀಡಿಂಗ್ ಒಳಪಡಿಸಿ ನನ್ನಿಂದ ನಿಮ್ಮನ್ನ, ನಿಮ್ಮಿಂದ ನನ್ನನ್ನ ಕೇಳಿಸಿಕೊಳ್ಳದ ಹಾಗೆ ಮಾಡ್ತಾ ಇರ್ತದಲ್ವಾ. ನನಗನ್ನಿಸ್ತದೆ ಇದನ್ನ ಪ್ರಶ್ನೆಗೆ ಒಳಪಡಿಸ್ಬೇಕು. ಇದು ಸಣ್ಣ ಉದಾಹರಣೆ ತೆಗೆದುಕೊಳ್ತೀನಿ. ಹಲವಾರು ವರ್ಷಗಳ ಕಾಲ ಪಾಠ ಮಾಡ್ತಾ ಯುವ ಬಳಗದೊಟ್ಟಿಗೆ ನಾನು ನಿಂತ್ಕೊಂಡಾಗ ಇತ್ತೀಚೆಗೆ ಅನಿಸ್ತಾ ಇರ್ತದೆ ನಮ್ಮ ಯುವ ಜನತೆಯ ನಿಜವಾದ ಕಾವ್ಯ ಅಂತ. ಎರ್ಮಾಳು ಬಡ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಜ್ಯೋತಿ ಚೇಳ್ಯಾರವರು ಕೃತಿಯನ್ನ ಪರಿಚಯಿಸಿದ್ರು. ಬೆಟ್ಟದ ನಡುವಲ್ಲಿ ಹೊನಲಿನ ತಟದಲ್ಲಿ ಅರಳಿದೆ ತೆಂಡೆ ಹೂವುಗಳು, ಶತಶತಮಾನದ ಬೇಗೆಯ ಸಹಿಸುತ್ತ ಹೊಸ ಹೊಸ ವರುಷಕ್ಕೆ ತೆರಳುವು. ತೆಂಡೆ ಹೂವಿನಂತಹ ಒಂದು ರೂಪಕದ ಮೂಲಕ ತನ್ನ ಕವಿತ್ವವನ್ನ ಆರಂಭ ಮಾಡಿದಂತಹ ಕವಿ ತನ್ನ ಕಾವ್ಯದ ನೆಲೆಯನ್ನ ಕಂಡುಕೊಂಡಂತಹ ಅಂಶಗಳು ಬಹಳ ಮುಖ್ಯವಾದ ನೆಲೆಯಲ್ಲಿ ಸಾಗುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವರ ಈ ಎಲ್ಲ ಕವನಗಳ ಸಾಲುಗಳನ್ನು ಗಮನಿಸಿಕೊಳ್ಳುವಾಗ ಅವರ ಇಡೀ ಕಾವ್ಯದ ಒಟ್ಟು ಪುಟಗಳ ಸಂಖ್ಯೆಯನ್ನ ನಾವು ಗಮನಿಸಿದ್ರೆ ಅದು ಕೃತಿಗಳನ್ನಾಗಿ ನೋಡುವಾಗ ನಮಗೆ ಅದು ಬಹಳ ಸಣ್ಣ ಪುಸ್ತಕ ಅಂತ ಅನಿಸಿಬಿಡಬಹುದು. ಆದರೆ ಕವಿತೆಗಳು ಒಂದೊಂದು ಸಂಕಲನದಲ್ಲೂ ಕೂಡ 45ರಿಂದ 50ರವರೆಗಿನ ಕವಿತೆಗಳಿವೆ. ಹಂಪಿ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಮಾಧವ ಪೆರಾಚೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕೃತಿಗಳ ಪ್ರಧಾನ ಸಂಪಾದಕ ಡಾಕ್ಟರ್ ಶ್ರೀನಿವಾಸ್ ಗಿಡಿಯಾರು ಪ್ರಾಸ್ತಾವಿಕ ಮಾತನಾಡಿದ್ರು. ರಮೇಶ್ ಮಂಜೇಶ್ವರ ಅವರು ಕವನ ಸ್ಪರ್ಧೆಯಲ್ಲಿ ವಿಜೇತರ ವಿವರವನ್ನ ನೀಡಿದ್ರು. ಸವಿತಾ ಕುಮಾರಿ ವಂದಿಸಿದ್ರು. ವೀಣಾ ಭಟ್ ಸ್ವಾಗತಿಸಿದ್ರು. ಸೋಮಶೇಖರ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.